ನಮಸ್ತೆ. ನಾನು ಡಾಕ್ಟರ್ ದಯಾನಂದ ಆರ್ ಡಿ. ನಾನು ಕರಾವಳಿ ಆಯುರ್ವೇದ ಕಾಲೇಜ್ ಮಂಗಳೂರಲ್ಲಿ ಕೇಸ್ ಡಿಪಾರ್ಟ್ಮೆಂಟ್ HOD ಆಗಿದ್ದೇನೆ ಮತ್ತು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೈನ್ ಈ ಸಂಸ್ಥೆಗೆ ಅಡ್ವೈಸರ್ ಆಗಿ ಹೆಲ್ಪ್ ಮಾಡ್ತಾ ಇದ್ದೇನೆ. ಡಾಕ್ಟರ್ ಉರಾಲ್ ಅವರ ವೆರಿಕೋಸ್ ವೈನ್ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ, ಡಾಕ್ಟರ್ ಉರಾಲ್ ಅವರು ಶೃಂಗೇರಿಯಲ್ಲಿರ್ತಾರೆ. ಇವರು ಆಲ್ಮೋಸ್ಟ್ 15 ಇಯರ್ಸಿಂದ ವೆರಿಕೋಸ್ ವೈನ್ಗೆ ಟ್ರೀಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಇವರು ಅವರ ರಿಲೇಟಿವ್ ಒಬ್ಬರು ನೋಡಲಿಕ್ಕೆ ಹೋದ ಸಂದರ್ಭದಲ್ಲಿ ವೆರಿಕೋಸ್ ವೈನಿಂದ ಆಗುವಂತಹ ಗಾಯಗಳಿಂದ ಅಡ್ಮಿಟ್ ಆದ ಪೇಷಂಟ್ಗಳನ್ನ ನೋಡಿ ಮನನೊಂದು ಅದಕ್ಕೆ ಹೇಗೆ ಟ್ರೀಟ್ಮೆಂಟನ್ನು ಮಾಡ್ಬೋದು, ಹೇಗೆ ಆಯುರ್ವೇದದಿಂದ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವರು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಅದರ ಬಗ್ಗೆ ಒಂದೊಂದಾಗಿ ಡೀಪಾಗಿ ಅಧ್ಯಯನ ಮಾಡ್ತಾ ಹೋದರು. ಆ ನಂತರದಲ್ಲಿ ಇದಕ್ಕೆ ಹಲವಾರು ಎಕ್ಸ್ಪರಿಮೆಂಟ್ಗಳ ಮೂಲಕ ಚಿಕಿತ್ಸೆಗಳನ್ನು ಕಂಡುಹಿಡಲಿಕ್ಕೆ ಶುರು ಮಾಡಿದ್ರು. ಈಗ ಅವರು ಒಂದು ಕಂಪ್ಲೀಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಚಿಕಿತ್ಸೆ ಮಾಡಲಿಕ್ಕೆ. ಈ ವೆರಿಕೋಸ್ ವೈನ್ ಅಂತಂದರೆ, ವೆರಿಕೋಸ್ ವೈನಿನ ಬಿಗಿನಿಂಗ್ ಸ್ಟೇಜಿಂದ ಹಿಡಿದು ಅದರದ ಕಾಂಪ್ಲಿಕೇಶನ್ಸ್ ಏನೇನಾಗ್ಬೋದು ಅದೆಲ್ಲದಕ್ಕೂ ಕೂಡ ಅವರು ಚಿಕಿತ್ಸೆ ಮಾಡಲಿಕ್ಕೆ ಈಗ ಎಫಿಷಿಯೆಂಟ್ ಆಗಿದ್ದಾರೆ. ಇವ್ರದ್ದು ಬ್ರ್ಯಾಂಚಸ್ಸು ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ 12 ಬ್ರ್ಯಾಂಚ್ಗಳಿದೆ. ಇದರಿಂದ ಏನಾಗುತ್ತೆ ಅಂದರೆ, ಎಲ್ಲರೂ ಶೃಂಗೇರಿಗೆ ಬರಬೇಕು ಅಂತೇನಿಲ್ಲ, ಅವ್ರವ್ರ ಪ್ಲೇಸಲ್ಲೇ ಇದ್ದು ಇದನ್ನು ಫೆಸಿಲಿಟೀಸನ್ನು ಪಡಿಬೋದಾಗಿದೆ. ಇದಕ್ಕೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ವಿಚ್ ಡಿಸ್ಪ್ಲೇ ಆಗ್ತಾ ಇದೆ ಕೆಳಗಡೆ. ಅದಕ್ಕೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಹತ್ತಿರದಲ್ಲಿ ಯಾವುದು ಹಾಸ್ಪಿಟಲ್ ಇದೆ, ಕ್ಲಿನಿಕ್ ಇದೆ ಅಂತೇಳಿ ಅದಕ್ಕೆ ಟೈಅಪ್ ಆಗಿರೋದು ನಿಮಗೆ ಕಾಣ್ತಾ ಬರುತ್ತೆ. ಈ ವೆರಿಕೋಸ್ ವೈನ್ ಯಾಕಾಗುತ್ತೆ, ಹೇಗಾಗುತ್ತೆ, ಇದನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಈಗ ನಾವು ಒಂದು ಡಿಸ್ಕಷನಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣಂತೆ. ವೆರಿಕೋಸ್ ವೈನ್ ಅನ್ನೋದು ನಮಗೆ ಫಸ್ಟ್ ತಿಳಿಬೇಕಾದ್ರೆ ನಮಗೆ ರಕ್ತ ಸಂಚಲನೆ ಹೇಗಾಗುತ್ತೆ ಅಂತ. ನಮ್ಮ ಹೃದಯದಿಂದ ಬಂದಂಥ ರಕ್ತ ವಾಪಸ್ಸು ಹೃದಯಕ್ಕೆ ಹೋಗೋ ಚಲನೆ ಇದೆಯಲ್ಲ, ಇದಕ್ಕೆ ನಮಗೆ ಆರ್ಟರೀಸ್ ಮತ್ತು ವೈನ್ಸ್ ಬೇಕಾಗುತ್ತೆ. ವೈನ್ಸ್ ಅಂದರೆ ಹಾರ್ಟಿಂದ ಬರುವಂತಹ ಬ್ಲಡ್ಡನ್ನು ಕ್ಯಾರಿ ಮಾಡುವಂಥದ್ದು. ವೈನ್ಸ್ ಅಂದರೆ ಬಾಡಿಯಿಂದ ಹಾರ್ಟಿಗೆ ತಗೊಂಡೋಗುವಂಥದ್ದು. ಈ ಎರಡು ಫಂಕ್ಷನ್ ಆಗುವಾಗ ಮಾತ್ರ ನಮಗೆ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಏರ್ಪೇರ್ ಆದಾಗ ಎಲ್ಲಿ ಏರ್ಪೇರ್ ಆಗುತ್ತೆ ಅಂದರೆ, ನಮಗೆ ಶುದ್ಧ ರಕ್ತವನ್ನು ತಗೊಂಡೋಗುವಂತಹ ಧಮನಿಗಳು ಕೊನೆಯ ಭಾಗದಲ್ಲಿ ಸಣ್ಣ ಸಣ್ಣ ಪೈಪ್ಗಳ ಥರ ಆಗುತ್ತೆ. ಅದಕ್ಕೆ ಕ್ಯಾಪಿಲರೀಸ್ ಅಂತ ಹೇಳ್ತೇವೆ. ಇದು ವೈನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ವೈನ್ಸ್ ಆಗಿ ಕನ್ವರ್ಟ್ ಆಗೋದು ಹೇಗೆ ಅಂತಂದರೆ, ಅಲ್ಲಿಂದ ಅಶುದ್ಧ ರಕ್ತವನ್ನು ತೊಗೊಂಡು ಬರಲಿಕ್ಕೆ ಶಕ್ಯ ಆಗಿರುವಂತಹ ವೈನ್ಸು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ವೈನ್ಯೂಲ್ಸ್ ಅಂತಾರೆ. ಅದು ಮಲ್ಟಿಪಲ್ ಜಾಯಿನ್ ಆಗಿ ಬಿಗ್ಗರ್ ವೈನ್ ಥರ ಆಗುತ್ತೆ. ಸೊ ಇದರಿಂದ ನಮಗೆ ವಾಪಸ್ಸು ಬ್ಲಡ್ಡು ಬರುವಂಥದ್ದು. ಅಂದರೆ ನಮಗೆ ಶರೀರದಿಂದ ರಕ್ತ ತೊಗೊಂಡೋಗ್ಲಿಕ್ಕೆ ಆರ್ಟ್ರೀಸು, ಶರೀರಕ್ಕೆ ವಾಪಸ್ ಬ್ಲಡ್ ತರಲಿಕ್ಕೆ ನಮಗೆ ವೈನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ನೋಡ್ತಿರುವಾಗಾದರೆ ನಿಮಗೆ ಆರ್ಟ್ರೀಸ್ ಮತ್ತು ವೈನ್ ಡಿಫ್ರೆನ್ಸ್ ಏನಿದೆ ಅಂದರೆ, ಆರ್ಟ್ರೀಸು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ, ಅದರ ಮೇಲೆ ಲೇಯರ್ ಸ್ಟ್ರಾಂಗ್ ಇರುತ್ತೆ, ಮಸ್ಕ್ಯುಲರ್ ಲೇಯರ್ ಸ್ಟ್ರಾಂಗ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ. ಒಂದ್ಸಲ ಹಾರ್ಟ್ ಪಂಪ್ ಮಾಡಿದ ತಕ್ಷಣ ಬ್ಲಡ್ಡನ್ನು ನೀಟಾಗಿ ತೊಗೊಂಡೋಗಿ ಬಿಡುತ್ತೆ. ಆದರೆ ವೈನ್ಸಿಗೆ ಏನಿದೆ, ಇಲ್ಲಿ ಬ್ಲಡ್ ವಾಪಸ್ ಬರಬೇಕಾದ್ರೆ ವೈನ್ಸಿಗೆ ಯಾವುದೇ ಪಂಪಿಂಗ್ ಮೆಕ್ಯಾನಿಸಮ್ ಇರೋದಿಲ್ಲ. ಹಾರ್ಟ್ ಪಂಪ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಬ್ಲಡ್ ಪಾಸ್ ಆಗುತ್ತೆ. ವಾಪಸ್ ಬರಲಿಕ್ಕೆ ಏನು ಮೆಕ್ಯಾನಿಸಮ್ ಇಲ್ಲದೆ ಇರೋದರಿಂದ ವೈನ್ಸಲ್ಲಿ ಒಂದು ಕಪ್ ಶೇಪ್ ಮೆಕ್ಯಾನಿಸಮ್ ಇರುತ್ತೆ. ಅದು 2 C ಶೇಪಲ್ಲಿ ಇರುತ್ತೆ, ಆ ಕಡೆ ಒಂದು ಈ ಕಡೆ ಒಂದು. ಇದೇನು ಮಾಡುತ್ತೆ ಅಂದರೆ, ಬ್ಲಡ್ ಒಂದ್ಸಲಿ ಮೇಲ್ಗಡೆ ಹೋಗಿದ್ದನ್ನು ಮತ್ತು ವಾಪಸ್ ಬರ್ದಂಗೆ ತಡ್ಕೊಳ್ಳುತ್ತೆ. ಆವಾಗ ಬ್ಲಡ್ ಅಲ್ಲೇ ನಿಂತ್ಕೊಳ್ಳುತ್ತೆ. ಮತ್ತು ನಾವು ಮೂಮೆಂಟ್ ಮಾಡಿದಾಗ, ಉಸಿರಾಟದ ಕ್ರಮಗಳಲ್ಲಿ ಇದಾದಾಗ ಅದು ಮೇಲ್ಗಡೆಗೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ನಮಗೆ ಯಾವಾಗ ಇದು ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲೇ ನಿಂತ್ಕೊಳ್ಳುತ್ತೆ, ಮೇಲಕ್ಕೆ ಬರೋದಿಲ್ಲ ಬ್ಲಡ್, ಆಗ ಆ C ಶೇಪ್ ಇರತಕ್ಕಂಥ ವಾಲ್ಸು U ಶೇಪಲ್ಲಿ ಆಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿಂದ ನಮಗೆ ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ. ಇದರಲ್ಲಿ ನಾನು 2 ಮೆಕ್ಯಾನಿಸಮ್ ಹೇಳಿದೆ ನಿಮಗೆ. ಒಂದು ಕಾಫ್ ಮಸಲ್ಲು ಮತ್ತು ಉಸಿರಾಟ ಅಂಥೇಳಿ. ಉಸಿರಾಟ ಮತ್ತು ಕಾಫ್ ಮಸಲ್ ಯಾವ ರೀತಿ ವರ್ಕ್ ಮಾಡುತ್ತೆ ನಮಗೆ ಇದಕ್ಕೆ ವೈನಸ್ ಸರ್ಕ್ಯುಲೇಷನ್ಗೆ ಅಂತ ನೋಡಿದ್ರೆ, ಹಾರ್ಟು ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಅಂತ ಆಗಲೇ ಹೇಳಿದೆ. ಅಂದರೆ ನಮಗೆ ಯೂಶ್ವಲಿ ಸಂಪಿಂದ ನೀರು ಟ್ಯಾಂಕಿಗೆ ಹೋಗುವಾಗ ನಮಗೆ ಪಂಪ್ ಬೇಕು. ಟ್ಯಾಂಕಿಂದ ನಮಗೆ ಪೈಪಲ್ಲಿ ನೀರು ಬರಬೇಕಂದ್ರೆ ನಮಗೆ ಮೋಟ್ರ್ ಅವಶ್ಯಕತೆ ಇರೋದಿಲ್ಲ, ಪಂಪಿನ ಅವಶ್ಯಕತೆ ಇರೋದಿಲ್ಲ. ಬಟ್ ನಮ್ಮಲ್ಲಿ ಉಲ್ಟಾ ಇದೆ. ಹಾರ್ಟಿಂದ ಬ್ಲಡ್ ಈಸಿಯಾಗಿ ಕಾಲುಗಳ ಕಡೆಗೆ, ಬೇರೆ ದೇಹದ ಕಡೆಗೆ ಹೊರಟೋಗುತ್ತೆ. ಅಲ್ಲಿಂದ ವಾಪಸ್ ಬರಲಿಕ್ಕೆ ನಮಗೆ ಪಂಪಿಂಗ್ ಮೆಕ್ಯಾನಿಸಮ್ ಇಲ್ಲ. ಸೊ ಈ ಪಂಪಿಂಗ್ ಮೆಕ್ಯಾನಿಸಮ್ಮು ನಮ್ಮ ಮೀನಖಂಡಗಳು ಅಂದರೆ ಕಾಫ್ ಮಸಲ್ನ ಮೂಮೆಂಟಿಂದ ಬರುತ್ತೆ. ಕಾಫ್ ಮಸಲ್ ಮಧ್ಯದಲ್ಲಿ ಮೇಜರ್ ವೈನ್ಸ್ ಅಂದರೆ ಪ್ರಾಮುಖ್ಯವಾಗಿರುವ ಅಥವಾ ದೊಡ್ಡ ಸೈಜಿನ ನರಗಳು ಒಳಗಡೆಯಿಂದ ಹೋಗ್ತಾ ಇರುತ್ತೆ. ಇದ್ರ ಮುಖಾಂತರ ಬ್ಲಡ್ಡನ್ನು ಪಂಪ್ ಮಾಡಿದಾಗ ನಮ್ಮ ಕಾಫ್ ಮಸಲ್ ಕಂಪ್ರೆಸ್ ಆದಾಗ ಬ್ಲಡ್ ಮೇಲೆ ಪಂಪ್ ಆಗ್ತಾ ಹೋಗುತ್ತೆ. ಆಗ ಒಂದೊಂದು ಕಪ್ ಶೇಪ್ ಅಂತ ಹೇಳಿದ್ನಲ್ಲ, ಆ ಕಪ್ ಶೇಪ್ ವಾಲ್ಸು ಅದನ್ನು ವಾಪಸ್ ಬರದಂಗೆ ತಡೆಯುತ್ತೆ. ಸೊ ದಟ್ ಒನ್
ಟೈಪ್ ಆಫ್ ಮೂಮೆಂಟ್ ಆಗ್ತಾ ಹೋಗ್ತಾ ಇರುತ್ತೆ, ಮೇಲ್ಗಡೆಗೆ ಹೋಗೋದು. ಇದು ಯಾವಾಗ ನಮ್ಮ ತೊಡೆ ಸಂಧಿಯವರೆಗೂ ಹೋಗಿ ಅಲ್ಲಿಂದ ಹೊಟ್ಟೆಗೆ ಹೋಗುತ್ತೋ ಆಗ ನಮ್ಮ ಉಸಿರಾಟದ ಕ್ರಮದಲ್ಲಿ ಆಗುವಂತಹ ಸ್ವಾಭಾವಿಕ ಏರುಪೇರುಗಳಿಂದ ಇದು ಸಕ್ಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಾವು ಉಸಿರನ್ನ ತೊಗೊಂಡಾಗ ಹೊಟ್ಟೆ ಉಬ್ಬರಿಸೋದು, ಉಸಿರನ್ನ ಎಳ್ಕೊಂಡಾಗ ಹೊಟ್ಟೆ ಇದು ಮಾಡ್ತಾ ಇರುವಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ರಕ್ತನಾಳಗಳು, ಅಲ್ಲಿರ್ತಕ್ಕಂಥ ಅವಯವಗಳ ಮೇಲೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡುತ್ತೆ. ಆ ವ್ಯಾಕ್ಯೂಮ್ ಇದನ್ನು ಸಕ್ಷನ್ ಥರ ಎಳ್ಕೊಳ್ಳುತ್ತೆ. ಸೊ ಇದು ಹೇಳ್ಕೊಳ್ಳೋದ್ರಿಂದ ಮತ್ತೆ ಬ್ಲಡ್ಡು ಮೇಲೆ ಹೋಗುತ್ತೆ, ಅದು ಹಾರ್ಟಿಗೆ ಸೇರುತ್ತೆ. ಸೊ ಈ ಎರಡು ಮೆಕ್ಯಾನಿಸಮಲ್ಲಿ ಯಾವಾಗ ಫೇಲ್ಯೂರ್ ಆಗುತ್ತೆ, ನಮಗೆ ಉಸಿರಾಟದಿಂದ ಹೊಟ್ಟೆ ಮೂಮೆಂಟ್ ಯಾವಾಗ ಕರೆಕ್ಟ್ ಆಗ್ತಾ ಇಲ್ಲ, ನಾವು ತುಂಬ ನಡೀತಾ ಇಲ್ಲ, ತುಂಬ ಕುತ್ಕೋತಾ ಇದ್ದೀವಿ ಅಂತಂದಾಗ ಈ ಕಾಫ್ ಮಸಲ್ ಪಂಪು ಮತ್ತು ನಮ್ಮದು ರೆಸ್ಪಿರೇಷನ್ ಆಗುವಂಥ ವ್ಯಾಕ್ಯೂಮ್ ಎರಡರಲ್ಲೂ ವ್ಯತ್ಯಾಸಗಳು ಬಂದಾಗ ನಮಗೆ ವೆರಿಕೋಸ್ ವೈನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನಮಗೆ ವೆರಿಕೋಸ್ ವೈನ್ ಆಗುತ್ತೆ ಅಂತ ಈಸಿಯಾಗಿ ಹೇಳ್ಬಿಟ್ವಿ. ಇದನ್ನು ನಾವು ಇನ್ನೊಂಚೂರು ಸ್ಟ್ರಕ್ಚರಲ್ಲಿ ನೋಡುವಾಗ ಏನಾಗುತ್ತೆ ಅಂತಂದರೆ, ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋಂಗೆ ಆ ಸಣ್ಣ ಸಣ್ಣದು ವೈನ್ಯೂಲ್ಸ್ ಅಂತ ಹೇಳ್ತೀವಿ, ಅಲ್ಲಿಂದ ಬಂದು ಪರ್ಫೊರೇಟರ್ ವೈನ್ ಅಂತ ಬರುತ್ತೆ, ಅದು ಕಲೆಕ್ಷನ್, ಅಲ್ಲಿಂದ ಮತ್ತೆ ಡೀಪ್ ವೈನಿಗೆ ಹೋಗುತ್ತೆ, ಅಲ್ಲಿಂದ ಇದು ಮೇಲ್ಮುಖವಾಗಿ ಹೋಗೋದು. ನಿಮಗೆ ಇನ್ನೊಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಆ ಕಪ್ ಶೇಪ್ ವಾಲ್ಸ್ ಇರುವಂಥದ್ದು, ಅಲ್ಲಿ ಆರೋ ಮಾರ್ಕ್ ರಿವರ್ಸ್ ತೋರಿಸಿರುವಂಥದ್ದು, ಅಲ್ಲಿ ಬಂದು ಬ್ಲಡ್ ಕೂತ್ಕೊಳ್ಳುತ್ತೆ, ಆನಂತರ ಅದು ಪುಷ್ ಆದಾಗ ಮತ್ತೆ ಅಲ್ಲಿಂದ ಮೇಲಕ್ಕೆ ಹೋಗುತ್ತೆ. ಇದು ಈ ಮೆಕ್ಯಾನಿಸಮ್ನ ತೋರಿಸ್ತಾ ಇದೆ. ಈಗ ನಮಗೆ ಯಾರಿಗೆ ವೆರಿಕೋಸ್ ವೈನ್ ಬರೋ ಚಾನ್ಸಸ್ ಇರುತ್ತೆ ಅಂತ ನಾವು ನೋಡ್ತಾ ಹೋದಾಗ ನಮಗೆ ಹಲವಾರು ಕಾರಣಗಳು ಬರುತ್ತೆ. ಕಾರಣಗಳು ಈ ಮೇಯ್ನಾಗಿ ಎರಡೇ ಇರುತ್ತೆ. ಯಾವಾಗ ಈ ನಮಗೆ ಪಂಪಿಂಗ್ ಮೆಕ್ಯಾನಿಸಮ್ ಫೇಲ್ಯೂರ್ ಆಗುತ್ತೋ ಆ ಸಂದರ್ಭದಲ್ಲಿ ಇದು ಬರೋ ಚಾನ್ಸ್ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಅದು ಹೇಗೆ ಅಂತ ನೋಡಿದ್ರೆ, ನಮಗೆ ಒಬೆಸಿಟಿ ಅಥವಾ ಪ್ರೆಗ್ನೆನ್ಸಿ ಆಗಿರೋದು, ಅಥವಾ ನಮಗೆ ತುಂಬ ಹೊತ್ತು ಕೂತ್ಕೊಂಡಿರೋದು, ತುಂಬ ಹೊತ್ತು ನಿಂತ್ಕೊಂಡಿರೋದು, ಈ ಸಂದರ್ಭಗಳಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಬೀಳ್ತಾ ಹೋಗುತ್ತೆ ಕಾಫ್ ಮಸಲ್ ಮೇಲೆ, ಅಲ್ಲಿ ನಮಗೆ ಮೂಮೆಂಟ್ ಆಗೋದಿಲ್ಲ. ಸೊ ರಕ್ತ ಅಲ್ಲೇ ನಿಂತ್ಕೊಳ್ಳುತ್ತೆ, ಅಲ್ಲಿಂದ ಮೇಲಕ್ಕೆ ಹೋಗೋದಿಲ್ಲ. ಅದೇ ರೀತಿ ನಮಗೆ ಹೊಟ್ಟೆ ಬೊಜ್ಜು ಬಂದಾಗ ನಾವು ಉಸಿರಾಡಿದ್ರೂ ಕೂಡ ಹೊಟ್ಟೆ ನಮಗೆ ಫುಲ್ ಒಳಗೆ ಹೋಗೋದಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಒಳಗಡೆ ಹೋಗೋದಿಲ್ಲ, ಕಾನ್ಸ್ಟಿಪೇಷನ್ ಇರೋ ಟೈಮಲ್ಲಿ ಒಳಗಡೆ ಹೋಗೋದಿಲ್ಲ. ಇದೆಲ್ಲ ಕಾರಣಗಳಿಂದ ನಮಗೆ ವೀನಸ್ ರಿಟರ್ನ್ ಅಂದರೆ ರಕ್ತ ಮೇಲಕ್ಕೆ ಹೋಗಬೇಕಾದದ್ದು ಸ್ಲೋ ಆಗ್ತಾ ಹೋಗುತ್ತೆ. ಅದರ ಅರ್ಥ ಒಂದು ಕಡೆ ನೀರು ಕಟ್ಕೋತಾ ಇದೆ ಅಂತಂದರೆ ಅದ್ರ ಹಿಂದ್ಗಡೆನೂ ಬ್ಯಾಕ್ ವಾಟರ್ ಅಕ್ಯುಮುಲೇಷನ್ ಆಗ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ನಮಗೆ ರಕ್ತ ವಾಪಸ್ ಬರುವಂಥದ್ದು ಪ್ರಮಾಣ ಕಮ್ಮಿಯಾಗಿ ಅದು ಹಿಂದ್ಗಡೆನೇ ಕೂತ್ಕೋತಾ ಇರುತ್ತೆ, ಕಲೆಕ್ಷನ್ ಆಗ್ತಾ ಇರುತ್ತೆ. ಸೊ ಇದು ಕಲೆಕ್ಷನ್ ಆಗಿದ್ದು ನಮ್ಮ ನರಗಳನ್ನು ಉಬ್ಬಲಿಕ್ಕೆ ಸಹಾಯ ಮಾಡುತ್ತೆ. ಆಗ ನಮಗದು ವೆರಿಕೋಸ್ ವೈನ್ ಕಡೆಗೆ ಹರಡ್ತಾ ಹೋಗುತ್ತೆ. ವೆರಿಕೋಸ್ ವೈನ್ ಬರಲಿಕ್ಕೆ ಕಾರಣಗಳು ಅಂತ ನೋಡಿದಾಗ ಇದು ಫೇಲ್ಯೂರ್ ಆಫ್ ದ ಮೆಕ್ಯಾನಿಸಮ್ ಅಂತ ಹೇಳಿದ್ವಿ. ಇನ್ನೊಂದು ನಮ್ಮ ಹಲವಾರು ಕಾರಣಗಳು ನೋಡುವಾಗ ಸ್ಮೋಕಿಂಗ್ ಮಾಡೋರು ಇರ್ಬೋದು, ಅಥವಾ ನಮ್ಮ ವಯಸ್ಸಾದ ತಕ್ಕಂತೆ ನಮ್ಮ ವೆಸಲ್ಸ್ಗಳಲ್ಲಿ ಗಟ್ಟಿ ಆಗ್ತಾ ಹೋಗುತ್ತೆ, ಅಥವಾ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ, ಅದು ಆಗಿರ್ಬೋದು. ಅಥವಾ ನಮಗೆ ಮಸಲ್ ವೀಕ್ನೆಸ್ ಇರ್ಬೋದು, ಅಥವಾ ಏನಾದ್ರು ಆಕ್ಸಿಡೆಂಟ್ ಆಗಿರ್ಬೋದು, ಆಕ್ಸಿಡೆಂಟಿಂದ ಸಣ್ಣ ಸಣ್ಣದು ಈ ವೆಸಲ್ಸ್ ಎಲ್ಲ ಇಂಜುರಿ ಆಗಿರ್ಬೋದು, ಅಥವಾ ಸ್ವೆಲ್ಲಿಂಗ್ ಆಗಿ ಅದರಲ್ಲಿ ಬ್ಲಾಕ್ಸ್ ಕ್ರಿಯೇಟ್ ಆಗಿರ್ಬೋದು, ಅಥವಾ ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಥವಾ ಕ್ಯಾನ್ಸರ್ ಅಥವಾ ಬೇರೆ ಯಾವುದಾದ್ರು ರೋಗಗಳಿರ್ಬೋದು. ಅಂದರೆ ನಮಗಿಲ್ಲಿ ಪ್ರಾಮುಖ್ಯವಾಗಿ ನೋಡಬೇಕಂದ್ರೆ ಆ ಸರ್ಕ್ಯುಲೇಷನನ್ನು ಹಾಳು ಮಾಡುವಂತಹ ಯಾವುದೇ ಒಂದು ಹವ್ಯಾಸಗಳಾಗಲಿ ಅಥವಾ ಯಾವುದೇ ಒಂದು ಆಕ್ಸಿಡೆಂಟ್ಸು ಆಪ್ರೇಷನ್ಸ್ ಏನಾದ್ರು ಆದಲ್ಲಿ ಅದು ಇಂಜುರಿ ಆಗಿರುತ್ತೆ. ಸೊ ಆವಾಗ ನಾರ್ಮಲ್ ಪಾತ್ವೇ ನಮಗೆ ಸಿಕ್ಕೋದಿಲ್ಲ. ಸೊ ಅದರಲ್ಲಿ 100% ಹೋಗಬೇಕಾದದ್ದು ಕಮ್ಮಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅದು ಗ್ರ್ಯಾಜುಲಿ ನಮಗೆ ವೆರಿಕೋಸ್ ವೈನ್ ಆಗಿ ಮಾರ್ಪಡ್ತಾ ಹೋಗುತ್ತೆ. ವೆರಿಕೋಸ್ ವೈನ್ ಅಂದರೆ ಸಿಂಪಲ್ಲಾಗಿ ಏನು ಅಂತ ನಮಗೆ ಕೇಳ್ತವೆ. ನಮಗೆ ವೆರಿಕೋಸ್ ವೈನ್ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ನರಗಳು, ಅಂದರೆ ನಮಗಿಲ್ಲಿ ಹೊರಗಡೆ ಕಾಣೋದನ್ನು ನರ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಬಟ್ ಇಂಗ್ಲೀಷಲ್ಲಿ ನಾವು ಅದನ್ನು ವೈನ್ಸ್ ಅಂತೀವಿ. ಈ ವೈನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಉಬ್ಬೋದು. ನಮಗೆ ಸಾಧಾರಣ ಎಲ್ಲರಿಗೂ ಕಾಣ್ತಾ ಇರುತ್ತೆ, ಕೆಲವರು ಸ್ವಲ್ಪ ಉಬ್ಬಿ ಇರುತ್ತೆ, ಅದು ಅವ್ರಿಗೆ ನಾರ್ಮಲ್ ಇರುತ್ತೆ. ಅದಕ್ಕಿಂತನೂ ಸ್ವಲ್ಪ ಪ್ರಮಾಣದಲ್ಲಿ ಅದು ಉಬ್ಬಿದೆ, ಅಥವಾ ಕಲರ್ ಚೇಂಜ್ ಆಗಿದೆ, ಅಥವಾ ಅದರ ಶೇಪ್ ಚೇಂಜ್ ಆಗಿದೆ, ಅಥವಾ ಸುಕ್ಕುಗಟ್ತಾ ಇದೆ, ಈ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ಅದು ವೆರಿಕೋಸ್ ವೈನಿನ ಮೊದಲನೇ ಲಕ್ಷಣ ಆಗಿರ್ಬೋದು, ಅಥವಾ ಅದರ ನಂತರ ಅಡ್ವಾನ್ಸ್ ಸ್ಟೇಜಲ್ಲಾದರೂ ಕೂಡ ಇದು ಆಗಿರ್ಬೋದು. ಇದು ಯಾಕೆ ಅಂತಂದರೆ ಈಗ ಹೇಳಿದಲ್ಲ, ಆ ವಾಲ್ಸ್ ಮೆಕ್ಯಾನಿಸಮಲ್ಲಿ ನಮಗೆ ವ್ಯತ್ಯಾಸ ಬರುವಂಥದ್ದು, ಅದು ಬರಲಿಕ್ಕೆ ಕಾರಣ ನಮ್ಮ ಉಸಿರಾಟ ಅಥವಾ ನಾವು ನಡೆದೇ ಇರುವುದು, ಎಕ್ಸಸೈಸ್ ಮಾಡದೇ ಇರೋದು, ಕಾಫ್ ಮಸಲ್ ಪಂಪಿಂಗ್ ಮೆಕ್ಯಾನಿಸಮ್ ಕರೆಕ್ಟಾಗಿ ಆಗದೇ ಇರುವಂಥ ಸಂದರ್ಭದಲ್ಲಿ ಇದು ಟೋಟಲ್ಲಾಗಿ ವೆರಿಕೋಸ್ ವೈನ್ ಆಗಿ ಟರ್ನ್ ಆಗೋಲಿಕ್ಕೆ ಎಲ್ಲ ಪೂರಕವಾಗಿ ಇರುತ್ತೆ. ನಮಗೆ ವೆರಿಕೋಸ್ ವೈನು ಯಾಕೆ ಬರುತ್ತೆ ಅಂತ ಕೇಳುವಾಗ ಇದೆಲ್ಲ ಒಂದು ಸೆಟ್ ಆದರೆ ಕಾರಣಗಳಿಂದ ನ್ಯಾಚುರಲ್ಲಾಗಿ ನಾವು ನೋಡೋದಾದರೆ ವೈನ್ಸಿಗೆ
ಏನಾದ್ರು ಒಂದು ಮೆಕ್ಯಾನಿಸಮ್ ಇರಬೇಕಿತ್ತು ಈ ಥರ ಪ್ರಾಬ್ಲಮ್ ಇದೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ಕೆಲವೊಂದು ಮೆಕ್ಯಾನಿಸಮ್ ಇಲ್ಲ ವೈನ್ಸಲ್ಲಿ. ಏನೇನಿಲ್ಲ ಯಾಕಿಲ್ಲ ಅಂತ ನೋಡುವಾಗ, ನಾನು ಆಗಲೇ ಹೇಳಿದಾಗ ಆರ್ಟ್ರಿಯಲ್ಲಿ ಸ್ಟ್ರಾಂಗ್ ಇರುತ್ತೆ ಅದರದ್ದು ಕವರಿಂಗ್ ಎಲ್ಲ, ಪೈಪಿನ ಕವರಿಂಗ್ ಎಲ್ಲ ಅಥವಾ ಚಾನಲ್ನ ಕವರು, ಹಾಗಾಗಿ ಅದರಲ್ಲಿ ಏನೂ ಡ್ಯಾಮೇಜಸ್ ಬರೋದಿಲ್ಲ. ಮತ್ತು ಅದರಲ್ಲಿ ಮಸಲ್ ಮಾಸು ಸ್ಟ್ರಾಂಗ್ ಇರುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ ಈಸಿಯಾಗಿ. ಬಟ್ ಇನ್ ಕೇಸ್ ಆಫ್ ವೈನ್ಸಲ್ಲಿ ನಮಗೆ ನೋಡುವಾಗ ಅದು ಸಾಫ್ಟಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ, ಅದು ಬ್ಲಡ್ ಅಕ್ಯುಮುಲೇಷನ್ನ ಇಟ್ಕೊಳ್ಳುವಂತಹ ಕೆಪಾಸಿಟಿ ಮಾಡುವಂಥದ್ದಾಗಿರುತ್ತೆ. ಮತ್ತು ಇದರಲ್ಲಿ ಹಾರ್ಟಿನ ಥರ ಯಾವುದೇ ಆ್ಯಕ್ಟಿವ್ ಆಗಿ ಪಂಪಿಂಗ್ ಮೆಕ್ಯಾನಿಸಮ್ ಇಲ್ಲ, ಪುಷ್ ಮಾಡಲಿಕ್ಕೆ. ಪುಷ್ ಕೊಟ್ಟಾಗ ಬ್ಲಡ್ ಹೋಗ್ತಾ ಇರುತ್ತೆ, ಅದು ನೀರು ಪಾಸ್ ಆಗುತ್ತೆ. ಬಟ್ ಇಲ್ಲಿ ನಮಗೆ ಆ ಥರ ಯಾವುದೇ ಮೆಕ್ಯಾನಿಸಮ್ ಇಲ್ಲ. ಸೊ ಅದು ಮೈನ್ ಆಗಿರುತ್ತೆ. ಮತ್ತು ಇದರಲ್ಲಿ ಒಂದು ಮೆಕ್ಯಾನಿಕಲ್ ಪ್ರೋಸೆಸ್ಸಿಂದ ಹೋಗಬೇಕು. ಇಂಡೈರೆಕ್ಟಾಗಿ ಡಿಪೆಂಡ್ ಆಗಿ ಇದು ಕೆಲಸ ಮಾಡ್ತಾ ಇರುತ್ತೆ. ಸೊ ಇಂಡೈರೆಕ್ಟಾಗಿ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಾಗ ಆ ಇಂಡೈರೆಕ್ಟ್ ಕಾಸಸ್ ಯಾವುದು ಇದಕ್ಕೆ ಪೂರಕವಾಗಿರುತ್ತೋ ಅದು ಫಂಕ್ಷನ್ ಆಗದೇ ಇದ್ದರೆ ಅಲ್ಲಿ ನಮಗೆ ಕೂಡ ಫೇಲ್ಯೂರ್ ಆಗುತ್ತೆ. ಮತ್ತು ನಮಗೆ ಗ್ರಾವಿಟಿ ಅಂತ ಒಂದು ಫಂಕ್ಷನ್ ನಾವು ನೋಡ್ತಾ ಇದ್ವಿ. ಗ್ರಾವಿಟಿ ಅಂತಂದರೆ ನಮಗೆ ಕಾಲಲ್ಲಿ ತುಂಬ ಹೊತ್ತು ನಿಂತ್ಕೊಂಡಾಗ ಅಥವಾ ನಿಂತ್ಕೊಂಡಾಗ ನಮಗೆ ಪುಲ್ಲಿಂಗ್ ಕೆಪಾಸಿಟಿ ಆಫ್ ದ ಅರ್ತ್ ಇದ್ದೇ ಇರುತ್ತೆ, ಬಟ್ ನಮಗದು ಫೀಲ್ ಆಗೋದಿಲ್ಲ. ಈಗ ರಕ್ತ ಒಂದು ಸಿ ಶೇಪ್ ಕಪ್ಪಲ್ಲಿದೆ ಅಂತಂದಾಗ ಯಾವುದು ವೈನ್ಸಲ್ಲಿ ಅದು ಎಳಿತಾ ಇದೆ ಗ್ರೌಂಡ್ ಕೆಳಗೆ, ಅದು ಬರ್ತಾನೇ ಇರುತ್ತೆ. ಸೊ ಈಗ ಬರ್ತಾ ಇರುವಾಗ ನಮಗೆ ತುಂಬ ಹೊತ್ತು ಹೆಚ್ಚೊತ್ತು ನಿಂತ್ಕೊಂಡ್ರೆ ಅಲ್ಲೇ ನಿಂತ್ಕೊಂಡಿದ್ದ ಬ್ಲಡ್ಡಿಗೆ ಮತ್ತು ಬ್ಲಡ್ ಅಕ್ಯುಮುಲೇಷನ್ ಆಗುತ್ತೆ ಮತ್ತು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಗ್ರಾವಿಟಿ ಕೂಡ ಅದಕ್ಕೆ ಪೂರಕವಾಗಿ ಹೀಗೆ 10 ಕಾರಣಗಳನ್ನು ನಾವು ನೋಡ್ತಾ ಇರ್ಬೋದು ಅದರಲ್ಲಿ. ಇನ್ನು ನಮಗೆ ಆಕ್ಯುಪೇಷನಲ್ ಹೆಜಾರ್ಡ್ಸಲ್ಲಿ ಕೂಡ ಇದು ಬರುತ್ತೆ ಅಂತ ಹೇಳಿದೆ. ಆಕ್ಯುಪೇಷನಲ್ ಹೆಜಾರ್ಡ್ಸ್ ಅಂತಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಸೆಂಡಿಂಗ್. ಈಗ ನಮಗೆ ಮಾಡ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಜಾಬು ನಿಂತ್ಕೊಂಡೇ ಮಾಡ್ತೇವೆ. ಪೊಲೀಸ್ ಮೆನ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಕಾರ್ಪೆಂಟರ್ಸ್ ಇರ್ಬೋದು, ಹೀಗೆ ಹಲವಾರು ಜಾಬು, ಸೇಲ್ಸ್ಮೆನ್ನು, ಪೆಟ್ರೋಲ್ ಬಂಕಲ್ಲಿ ಕಂಡಕ್ಟರ್ಸು, ಡ್ರೈವರ್ಸು ಎಲ್ಲರೂ ಒಂದು ಕಡೆ ಕೂತ್ಕೊಂಡಿರ್ತಾರೋ ಎಲ್ಲ ನಿಂತ್ಕೊಂಡಿರ್ತಾರೆ. ಈ ಕಂಟಿನ್ಯೂಸ್ ನಿಂತ್ಕೊಳ್ಳೋದ್ರಿಂದ ಮತ್ತು ಹೆಚ್ಚು ಮೂಮೆಂಟ್ ಮಾಡದೇ ಇರೋದರಿಂದ ನಮ್ಮಲ್ಲಿ ಮೀನಖಂಡಗಳು ಫಂಕ್ಷನ್ ಕಮ್ಮಿ ಮಾಡುತ್ತೆ. ಆಗೇನಾಗುತ್ತೆ, ಬ್ಲಡ್ಡಲ್ಲೇ ನಿಂತ್ಕೊಳ್ಳೋ, ಯಾಕೆಂದರೆ ಪಂಪಿಂಗ್ ಮೆಕ್ಯಾನಿಸಮ್ ಅದು ನಮ್ಮದು ಹಾರ್ಟ್ ಇದ್ದಂಗೆ ಕೆಳಗಡೆ ಕಾಲಲ್ಲಿ. ಈ ಹಾರ್ಟ್ ಮೆಕ್ಯಾನಿಸಮ್ ಯಾವಾಗ ಆಗೋದಿಲ್ಲ ಆಗ ನಮಗೆ ಬ್ಲಡ್ಡಲ್ಲಿ ನಿಲ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ತಕ್ಕಂತೆ ಅವ್ರಿಗೇನಾದರೂ ಹೊಟ್ಟೆ ಸ್ವಲ್ಪ ಜಾಸ್ತಿ ಇತ್ತು, ಕಾನ್ಸ್ಟಿಪೇಷನ್ ಇತ್ತು, ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ ಇತ್ತು, ಈ ಥರ ಎಲ್ಲ ಇದ್ದಾಗ ಅದು ಇನ್ನೂ ಅಡಿಷನ್ ಆಗುತ್ತೆ. ಯಾಕೆಂದರೆ ಅವಾಗ ಹೊಟ್ಟೆಯಿಂದ ಆಗ್ತಕ್ಕಂಥ ಮೆಕ್ಯಾನಿಸಮ್ ಏನಾಗಬೇಕಿತ್ತು ಅದು ಕೂಡ ಫೇಲ್ ಆಗ್ತಾಯಿದೆ. ಸೊ ಎರಡೂ ಮೆಕ್ಯಾನಿಸಮ್ ಫೇಲ್ ಆಗೋದ್ರಿಂದ ಇವರಿಗೆ ಈಸಿಯಾಗಿ ಇವರಿಗೆ ವೆರಿಕೋಸ್ ವೈನ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಮಗೆ ಮೈನ್ ಕಾರಣ ಅಂತ ನೋಡುವಾಗ ವೆರಿಕೋಸ್ ವೈನ್ ಆಗಲಿಕ್ಕೆ ಇದು ಹೇಳಿದಲ್ಲ, ಈ 3 ಕಾರಣಗಳು ಮೇಯ್ನಾಗಿ. ಒಂದು, ನಮ್ಮದು ಕಾಫ್ ಮಸಲ್ಲು ಫಂಕ್ಷನ್ ಮಾಡದೇ ಇರೋದು ಅಥವಾ ನಮ್ಮ ರೆಸ್ಪಿರೇಷನ್ ಫಂಕ್ಷನ್ ಮಾಡದೇ ಇರೋದು. ಈ ಎರಡೂ ಮಾಡದೇ ಇದ್ದಾಗ ನಮಗೆ ಯಾವ ರೀತಿ ಆ್ಯಕ್ಟಿವಿಟಿಗಳನ್ನು ನಾವು ಮಾಡದೆ, ಇದನ್ನು ಎಕ್ಸಸೈಸ್ಗಳು ದಿನನಿತ್ಯದಲ್ಲಿ ಮಾಡದೇ ಹೋದಾಗ ಇದು ವೆರಿಕೋಸ್ ವೈನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಫಸ್ಟು ನಮಗೆ ಸಣ್ಣ ಸಣ್ಣದಾಗಿ ಕಾಣುತ್ತೆ ಮತ್ತು ದಪ್ಪದಾಗಿ ಕಾಣುತ್ತೆ ವೈನ್ಸ್ಗಳು. ಆನಂತರ ಇನ್ನೂ ಹೆಚ್ಚಿನ ದಪ್ಪದಲ್ಲಿ ಕಂಡು ಅದು ಮತ್ತು ಟ್ವಿಸ್ಟಿಂಗ್ ಅಂದರೆ ನಿಮಗೊಂಥರ ವಕ್ರವಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಇದು ನಮಗೆ ವೆರಿಕೋಸ್ ವೈನ್ ಅಂತ ಹೇಳ್ತೀವಿ. ಈ ಸ್ಟೇಜ್ ಆಗಲಿಕ್ಕಿಂತ ಮುಂಚೆ ನಾವು ನೋಡ್ತಾ ಇರುವಾಗ ನಮಗೆ ಬಿಗಿನಿಂಗಲ್ಲಿ ಯಾವ ರೀತಿ ಕಾಣಿಸುತ್ತೆ, ನಮಗೆ ವೆರಿಕೋಸ್ ವೈನ್ ಬರ್ತಾ ಇದ್ದರೆ ನಾವು ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ನಾವು ಕರೆಕ್ಟಾಗಿ ನೋಡಿದ್ರೆ, ಫಸ್ಟು ನಮಗೆ ಸಾಯಂಕಾಲ ಆದ ತಕ್ಷಣ ಕಾಲಲ್ಲಿ ಒಂಥರ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಥವಾ ಒಂಥರ ಪೇಯ್ನು, ಒಂಥರ ಹೆವಿನೆಸ್ ಇರುತ್ತೆ. ಈ ಲಕ್ಷಣಗಳು ಕಂಡುಬರೋದು. ಅಥವಾ ಸಾಯಂಕಾಲ ಆಗ್ತಿದ್ದಂಗೆ ನಮಗೆ ಸ್ವಲ್ಪ ಸ್ವೆಲ್ಲಿಂಗ್ ಬರುವಂಥದ್ದು ಅಥವಾ ಸ್ಕಿನ್ ಪ್ರಾಬ್ಲಮ್ಸ್, ಇಚ್ಚಿಂಗ್ ಬರುವಂಥದ್ದು, ಈ ಥರದ್ದು ಏನಾದರೂ ಕಂಡು ಬಂದಾಗ ನಾವು ಅದನ್ನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಆ ತೋರಿಸ್ಕೊಂಡೆ ಬಿಟ್ಟಾಗ ಅದೇನಾಗುತ್ತೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ಅದು ವೆರಿಕೋಸ್ ವೈನ್ ಆಗಿ ಅಥವಾ ಕಲರ್ ಚೇಂಜ್ ಆಗಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ, ಡ್ಯೂ ಟು ವೆರಿಕೋಸ್ ವೈನ್ ಅಂತ ಹೇಳ್ತೀವಿ, ಇದು ಆಗ್ಬೋದು. ಸೊ ನಮಗೆ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗಲಿಕ್ಕೆ ಫಸ್ಟ್ ಸಿಂಪ್ಟಮ್ ನೋಡಿದ್ರೆ ಹೆವಿನೆಸ್ ಇನ್ ದ ಲೆಗ್ಸ್ ಅಥವಾ ಪ್ರೆಷರ್ ಫೀಲಿಂಗ್ ಇನ್ ದ ಲೆಗ್ಸ್ ಡ್ಯೂರಿಂಗ್ ಈವ್ನಿಂಗ್ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಲಾಂಗ್ ಟ್ರಾವೆಲಿಂಗ್ ಮಾಡಿದಾಗ, ಮತ್ತು ಸ್ವೆಲ್ಲಿಂಗ್ ಬರುವಂಥದ್ದು, ಯಾವುದು ಒಂದು ಕಾಲಲ್ಲಿ ಬರ್ಬೋದು, 2 ಕಾಲಲ್ಲಿ ಬರ್ಬೋದು, ಅಥವಾ ನಿಮಗೆ ಮಸಲ್ ಕ್ರ್ಯಾಂಪ್ ಬರ್ಬೋದು, ಈ ಚೆಂಡು ಬರುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಬರ್ಬೋದು. ಇದು ಮೇಯ್ನಾಗಿ ಕಾಣ್ತಾ ಇರುತ್ತೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದರೆ ಆಗ ನಿಮಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಬರ್ಬೋದು ಅಥವಾ ವೈನ್ ಉಬ್ತಾ ಇರ್ಬೋದು. ಇದನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದು ನಿಮಗೆ ವೆರಿಕೋಸ್ ವೈನ್ ಆಗಿ ಟರ್ನ್ ಆಗುತ್ತೆ. ಅದು ಲೇಟ್ರ್ ಆನ್ ಒಂದು ಗಾಯ ಆಗಿ ಟರ್ನ್ ಆಗುತ್ತೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನೀವು ಇದಕ್ಕೆ ಚಿಕಿತ್ಸೆಗಳನ್ನು ತೊಗೊಂಡ್ರೆ ನಿಮಗದು ಈಸಿಯಾಗಿ ಗುಣಮುಖ ಆಗಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಮಗೆ ವೆರಿಕೋಸ್ ವೈನಲ್ಲಿ ಸ್ಟೇಜಸ್ ಅಂತ ನೋಡ್ತಾ ಹೋದರೆ ನಮಗೆ ಮುಖ್ಯವಾಗಿ 5 ಸ್ಟೇಜನ್ನು ಹೇಳ್ತೇವೆ. ಒಂದು
ಸ್ಪೈಡರ್ ವೈನ್, ಎರಡನೇದು ರೆಟಿಕ್ಯುಲರ್ ವೈನ್, ಮೂರನೇದು ವೆರಿಕೋಸ್ ವೈನ್, ನಾಲ್ಕನೇದು CVI ಅಂತ ಹೇಳ್ತೀವಿ ಅಥವಾ ಅದನ್ನೇ ನಾವು ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೇವೆ, ಐದನೇದು ಅಲ್ಸರ್ ಆಗುವಂಥದ್ದು. ಈ 3 ಹಂತ ಇದೆಯಲ್ಲ, ಫಸ್ಟ್ 3 ಹಂತ ಇದು ವೆರಿಕೋಸ್ ವೈನಿಗೆ ಮಾತ್ರ ಸೀಮಿತ ಇರುತ್ತೆ. ಅದರ ನಂತರ ಅದರದ್ದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಹೇಳಿದ್ರೆ. ಈ ಸ್ಪೈಡರ್ ವೈನ್ ಅಂತ ಹೇಳಿದ್ರೆ ಈ ಸ್ಪೈಡರ್ ನೆಟ್ ಇರುತ್ತಲ್ಲ, ಕಾಬ್ವೆಬ್ಬು ಆ ಥರ, ಈ ಜೇಡರ ಬಲೆ ಇರುತ್ತಲ್ಲ ಆ ಥರ ಸ್ವಲ್ಪ ಬ್ಲೂಯಿಶು, ಸ್ವಲ್ಪ ಪಿಂಕಿಶು, ಈ ಕಲರಲ್ಲಿ ನಮಗೆ ತೊಡೆಯಲ್ಲಿ ಅಥವಾ ಕಾಲಲ್ಲಿ ಅಥವಾ ಪಾದದಲ್ಲಿ ಎಲ್ಲರೂ ಒಂದು ಕಾಣಕ್ಕೆ ಶುರುವಾಗುತ್ತೆ. ಇದು ನಮ್ಮ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ನಾಳಗಳ ಜಂಕ್ಷನ್ ಅದು. ಸೊ ಅಲ್ಲಿ ಅಂದರೆ ಬ್ಯಾಕ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ತೋರಿಸ್ಕೊಡುತ್ತೆ ನಿಮಗೆ ಅದು ಇನ್ಷಿಯಲಿ. ಇದು ಇದ್ದಾಗ ಇದನ್ನು ನೀವು ಟ್ರೀಟ್ ಮಾಡದೇ ಇದ್ದರೆ ನೆಕ್ಸ್ಟು ಅದರದ್ದು ಮುಂದುಗಡೆದು ಸ್ವಲ್ಪ ದಪ್ಪ ಇರೋ ವೈನ್ಸು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ರೆಟಿಕ್ಯುಲರ್ ವೈನ್ಸ್ ಅಂತ ಹೇಳ್ತೇವೆ. ಇದು ಸೆಕೆಂಡ್ ಸ್ಟೇಜ್. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ನಿಮಗೆ ಕೆಂಪಗಿದ್ದಿದ್ದು ಇರುತ್ತೆ, ಬ್ಲೂಯಿಶ್ ಕಲರೇಷನ್ ಇರುತ್ತೆ, ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ರಕ್ತನಾಳಗಳು ಕೂಡ ಸ್ವಲ್ಪ ಉಬ್ತಾ ಇರುತ್ತೆ. ಇದನ್ನು ದಾಟಿ ನಾವು ಮುಂದೆ ಹೋದಾಗ ನಮಗೆ ವೈನ್ಸ್ ಸುಕ್ಕುಗಟ್ಟಲಿಕ್ಕೆ ಶುರುವಾಗುತ್ತೆ. ಸುಕ್ಕುಗಟ್ತಾ ಇರುವಾಗ ಅದು ಪ್ರೆಷರ್ ಕ್ರಿಯೇಟ್ ಆಗ್ತಾಯಿದೆ ಒಳಗಡೆಗೆ, ಮೇಲ್ಗಡೆಯಿಂದ ಅದು ಬೇರೆ ಪಾರ್ಟ್ ಆಫ್ ದ ವೈನ್ಸನ್ನು ಕೂಡ ಎಳಿಲಿಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗಿದೆ, ವೆಯ್ಟ್ ಇದೆ, ಗ್ರಾವಿಟೇಷನಲ್ ಫೋರ್ಸ್ ಎಳಿತಾ ಇದೆ, ನಿಮ್ಮ ಆಕ್ಯುಪೇಷನ್ ಇದೆ, ನಿಂತ್ಕೊಂಡೇ ಇರ್ತೀರಿ, ಕೂತ್ಕೊಂಡೇ ಇರ್ತೀರಿ, ಪ್ರಾಪರ್ ಆ್ಯಕ್ಷನ್ ಇಲ್ಲ, ಕಾಫ್ ಮಸಲ್ಸ್ಗೆ ರೆಸ್ಪಿರೇಷನ್ ಪ್ರಾಪರ್ ಇಲ್ಲ. ಸೊ ಈ ಸಂದರ್ಭದಲ್ಲಿ ಅದು ಮತ್ತು ಹೆಚ್ಚಿಗೆ ಬ್ಲಡ್ಡನ್ನು ಶೇಖರಿಸ್ತಾ ಹೋಗುತ್ತೆ. ಈ ಸ್ಟೇಜಿಗೆ ನಮಗೆ ಪ್ರಾಪರಾಗಿ ವೆರಿಕೋಸ್ ವೈನ್ ಅಂತ ಕೇಳ್ತೇವೆ. ಅಂದರೆ ವೆರಿಕೋಸ್ ವೈನಲ್ಲೇ ಇದು ಸ್ಟೇಜ್ ಆದರೂ ಕೂಡ ಈ ಹಂತದಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ನಮಗೆ ಡೆಫಿನೆಟ್ಲಿ ವೆರಿಕೋಸ್ ವೈನ್ ಅಂತೀವಿ. ಅದಕ್ಕಿಂತ ಮುಂಚೆ ರೆಟಿಕ್ಯುಲರ್ ವೈನ್ ಅಥವಾ ಸ್ಪೈಡರ್ ವೈನ್ ಅಂತ ಕರಿತೇವೆ. ಈ ಸ್ಪೈಡರ್ ವೈನು ರೆಟಿಕ್ಯುಲರ್ ವೈನ್ ಇದ್ದಾಗ ನಮಗೆ ಟ್ರೀಟ್ಮೆಂಟ್ ತುಂಬ ಈಸಿ. ಯಾಕೆಂದರೆ ಅಲ್ಲಿ ಓನ್ಲಿ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಆದರೆ ಅದರಲ್ಲಿ ಡಿಸೀಸ್ ಫಾರ್ಮೇಷನ್ ಆಗಿರೋದಿಲ್ಲ ಅಥವಾ ವೈನ್ಸ್ ಡ್ಯಾಮೇಜ್ ಆಗಿರೋದಿಲ್ಲ ಕಂಪ್ಲೀಟ್ಲಿ. ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ, ಏನೋ ಸ್ವಲ್ಪ ಇದೆ ಮತ್ತೆ ನೋಡೋಣ ಆಮೇಲೆ ಸರಿ ಹೋಗ್ಬೋದೇನೋ ಅಂತ ಬಿಟ್ಟಾಗ ಇದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದು ನಮಗೆ ವೆರಿಕೋಸ್ ವೈನ್ ಆಗಿ ಅಥವಾ ಅದರದ್ದು ಕಾಂಪ್ಲಿಕೇಶನ್ ಆಗಿ ಟರ್ನ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಇದರ ನಂತರದಲ್ಲಿ ವೆರಿಕೋಸ್ ವೈನ್ ಆದ ನಂತರದಲ್ಲಿರುವಂಥದ್ದು CVI ಕಂಡೀಷನ್ ಅಂತ ಹೇಳ್ತೇವೆ, ಅಥವಾ ನಾವು ಅದನ್ನು ಹೈಪರ್ ಪಿಗ್ಮೆಂಟೇಷನ್ ಡ್ಯೂ ಟು ವೆರಿಕೋಸ್ ವೈನ್ ಅಂತ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ರಕ್ತ ನಮಗೆ ಅಲ್ಲೇ ನಿಂತು ಆ ಅಶುದ್ಧ ರಕ್ತ ಬಾಡಿ ತಾನಾಗಿ ಶುದ್ಧಿ ಮಾಡ್ಕೊಳ್ಳೋಕೆ ನೋಡುತ್ತೆ. ನಮ್ಮಲ್ಲಿ ರಕ್ತ ಹೇಗೆ ಶುದ್ಧಿ ಆಗುತ್ತೆ ಅಂತಂದರೆ ಅದು ಲಂಗ್ಸಿಗೆ ಬರಬೇಕು, ಅಲ್ಲಿ ಆಕ್ಸಿಜನನ್ನು ತೊಗೊಳುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ, ಅದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಕಿಡ್ನಿಗೆ ಬ್ಲಡ್ ಬರಬೇಕು, ಆಗ ಅಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಕಶ್ಮಲಗಳೆಲ್ಲ ತೆಗೆದು ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ಆದರೆ ನಮಗಿಲ್ಲಿ ಆ ಅಶುದ್ಧ ರಕ್ತ ಮೇಲಕ್ಕೆ ಬರ್ತಾನೆ ಇಲ್ಲ, ಕಾಲಲ್ಲೇ ಕೂತಿದೆ. ಏನು ಮಾಡುತ್ತೆ ಬಾಡಿ, ಇದನ್ನ ಹೇಗಾದರೂ ಮಾಡಿ ಪ್ಯೂರಿಫೈ ಮಾಡ್ಕೋಬೇಕು. ಹೇಗೆ ಪ್ಯೂರಿಫೈ ಮಾಡೋಕ್ಕೆ ಸಾಧ್ಯ ಅನ್ನುವಾಗ ಅದು ಸ್ಕಿನ್ ಮುಖಾಂತರ ಹೊರಗಡೆ ತಳ್ಳಿಲಿಕ್ಕೆ ನೋಡ್ತಾ ಹೋಗುತ್ತೆ. ಸ್ಕಿನ್ ಮುಖಾಂತರ ತಳ್ಳಿಲಿಕ್ಕೆ ನೋಡಿದಾಗ ಏನಾಗುತ್ತೆ, ನಮಗಲ್ಲಿ ಕಲರ್ ಚೇಂಜ್ ಆಗುತ್ತೆ. ಯಾಕೆಂದರೆ ಅಶುದ್ಧ ರಕ್ತ ಇರೋದು. ನಮ್ಗೆ ಹೇಳ್ತೇವೆ ಸಾಮಾನ್ಯವಾಗಿ ತುಂಬ ಕಲರ್ ಚೆನ್ನಾಗಿಲ್ಲ ಇದ್ದರೆ ಒಳ್ಳೆ ರಕ್ತ ಇರ್ಬೋದು ಅಂತ, ಅಥವಾ ಡಾಕ್ಟರ್ ಹತ್ರ ಹೋದ ತಕ್ಷಣ ಏನು ಬಿಳಿಸ್ಕೊಂಡಿದೆಯಾ ನೀನು, ರಕ್ತ ಇಲ್ವಾ ಕೇಳ್ತಿರ್ತಾರೆ ಸಾಮಾನ್ಯ, ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೋಡೋದು ಯಾಕೆ ಅಂತಂದರೆ ರಕ್ತದಿಂದನೇ ನಮಗೆ ಕಲರ್ ಕೊಡುವಂಥದ್ದು ಸ್ಕಿನ್ನಿಗೆ, ಅಥವಾ ನಮಗೊಂದು ಪ್ರಭಾ ಕೊಡುವಂಥದ್ದು. ಇದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂದರೆ ರಕ್ತದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಅದಕ್ಕೇನು ಮಾಡುತ್ತೆ, ರಕ್ತ ಅಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ನಿಮಗೆ ಆ ಭಾಗ ಎಲ್ಲ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಯೂಶ್ವಲಿ ಇದು ನಿಮಗೆ ಮಂಡಿಯಿಂದ ಕೆಳಭಾಗದಲ್ಲೇ ಜಾಸ್ತಿ ಇರುತ್ತೆ, ಅದು ಮೇಲೆ ಬರೋದಿಲ್ಲ. ಯಾಕೆಂದರೆ ಅದ್ರ ಕೆಳಭಾಗ ಅಂದರೆ ಭೂಮಿಗೆ ಹತ್ತಿರವಾದದ್ದು, ಎಳ್ಕೊತಾನೇ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ನಲ್ಲ ಹಾಗೆ. ಸೊ ಅದು ಎಳ್ಕೊತಾನೇ ಇರುವಾಗ ನಿಮಗದು ಹೆವಿ ಅನ್ಸೋಕ್ಕೆ ಶುರುವಾಗುತ್ತೆ. ಅಲ್ಲಿಂದ ಬ್ಲಡ್ಡು ಊಸಿಂಗ್ ಆಗಲಿಕ್ಕೆ ಶುರುವಾಗುತ್ತೆ. ಅವಾಗ ಏನಾಗುತ್ತೆ, ಬ್ಲಡ್ ಬರೋದಿಲ್ಲ, ಒಂದು ಯೆಲ್ಲೋಯಿಶ್ ಫ್ಲೂಯಿಡ್ಡು, ಸ್ಟಿಕ್ಕಿ ಫ್ಲೂಯಿಡ್ಡು ಸ್ಕಿನ್ ಮುಖಾಂತರ ಬರಲಿಕ್ಕೆ ಶುರುವಾಗುತ್ತೆ. ಇದು ಬರ್ತಾ ಏನಾಗುತ್ತೆ, ಸ್ಕಿನ್ ದಪ್ಪ ಆಗಲಿಕ್ಕೆ ಶುರುವಾಗುತ್ತೆ. ಸ್ಕಿನ್ನಿಗೆ ಆಕ್ಸಿಜನ್ ಸಪ್ಲೈ ಸರಿ ಹೋಗೋದಿಲ್ಲ, ಬ್ಲಡ್ ಸಪ್ಲೈ ಸರಿ ಹೋಗೋದಿಲ್ಲ, ಅದು ಸಾಯ್ಲಿಕ್ಕೆ ಶುರುವಾಗುತ್ತೆ. ಸ್ಕಿನ್ ಸಾಯ್ತಾ ಇದೆ ಅಂದರೆ ಅದರರ್ಥ ಗಾಯ ಆಗ್ತಾ ಇದೆ ಅಂತ, ಅಂದರೆ ಅದಕ್ಕೆ ನಾವು ಅಲ್ಸರ್ ಫಾರ್ಮೇಷನ್ ಅಂತ ಹೇಳ್ತೇವೆ. ಈ ಅಲ್ಸರ್ಗೂ ಮತ್ತು ಊಂಡಿಗೂ, ಗಾಯಕ್ಕೂ ಮತ್ತು ಹುಣ್ಣಿಗೂ ವ್ಯತ್ಯಾಸ ಏನಂತಂದರೆ, ಈ ಅಲ್ಸರ್ ಅಂದರೆ ನ್ಯಾಚುರಲಾಗಿ ನಮ್ಮಲ್ಲೇ ಆಗುವಂಥದ್ದು. ಊಂಡ್ ಅಂತ ಕರೆಯೋದು ಅಂತಂದರೆ ಏನಾದರೂ ತಾಗಿ ಬಿದ್ದು ಆಕ್ಸಿಡೆಂಟ್ ಆದಾಗ ಆಗುತ್ತಲ್ಲ, ಅದು ಊಂಡ್ ಅಂತ ಕರಿತೇವೆ. ಇದರಲ್ಲಿ ಡಿಫ್ರೆನ್ಸ್ ಏನು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಈ ಅಲ್ಸರ್ ಆಗೋದು ನಮ್ಮ ಒಳಗಡೆ ಕಾರಣಗಳಿಂದ ಅಲ್ಸರ್ ಆಗ್ತಾ ಇದೆ. ಅದು ಯಾಕೆ ಅಂದರೆ ಅಶುದ್ಧ ರಕ್ತ ಅಲ್ಲಿಂದ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಶುದ್ಧಿ ಆಗಲಿಕ್ಕೆ,
ಅದು ಆಗೋದಿಲ್ಲ. ಆಗ ಅದು ಉಂಡಾಗಿ ಕನ್ವರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಟ್ರೀಟ್ ಮಾಡಬೇಕಾದ್ರೂ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದನ್ನು ನಾವು ಮುಂದೆ ಅದರದ್ದು ಟ್ರೀಟ್ಮೆಂಟ್ ಬಂದಾಗ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ. ಯೂಶ್ವಲಿ ನೀವು ಈ ಕಂಡೀಷನ್ ಇಟ್ಕೊಂಡು ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಅಂದರೆ ಒಂದು ಎಕ್ಸಾಮಿನೇಷನ್ ಮಾಡ್ತಾರೆ. ಎಕ್ಸಾಮಿನೇಷನ್ ಕೆಲವು ಟೈಮ್ ನಮಗೆ ಫೈಂಡ್ ಔಟ್ ಆಗೋದಿಲ್ಲ ಡೀಪರ್ ಇದ್ದಿದ್ದು. ಸೊ ಆಗ ನಾವೇನು ಮಾಡ್ತೇವೆ ಅಂದರೆ ನಿಮಗೆ ಒಂದು ಡಾಪ್ಲರ್ ಸ್ಟಡಿ ಮಾಡಲಿಕ್ಕೆ ಹೇಳ್ತೇವೆ, ಅಥವಾ MRI ಮಾಡಲಿಕ್ಕೆ ಹೇಳ್ತೇವೆ, ವೀನಸ್ MRI ಹೇಳ್ತೇವೆ, ಅಥವಾ ಆರ್ಟೀರಿಯಲ್ ಹೇಳ್ತೇವೆ, ಅಥವಾ ಆರ್ಟೀರಿಯಲ್ ಡಾಪ್ಲರ್ ಅಂತ ಹೇಳ್ತೇವೆ, ಅಥವಾ ನಿಮಗೆ ಡೈ ಇಂಜೆಕ್ಟ್ ಮಾಡಿ ಅದನ್ನು ಸ್ಟಡಿ ಮಾಡೋವಂಥದ್ದು ಎಲ್ಲಿ ಬ್ಲಾಕ್ ಆಗಿದೆ ಅಂತ. ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ ಇದು ಆರ್ಟ್ರಿಗಳ ಕಾರಣದಿಂದನೂ ಆಗಿರ್ಬೋದು ಅಥವಾ ವೈನ್ ಕಾರಣದಿಂದನೂ ಆಗಿರ್ಬೋದು. ಆರ್ಟ್ರಿಗಳಲ್ಲಿ ಕೆಲವು ಟೈಮ್ ಏನಾಗುತ್ತೆ, ನಾನು ಹೇಳ್ದಂಗೆ ವಯಸ್ಸಾಗ್ತಾ ಇದ್ದಂಗೆ ನಮಗೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ಬೋದು, ಅಥವಾ ಆ ಆರ್ಟ್ರಿಯಲ್ಲಿ ಎಕ್ಸ್ಪ್ಯಾನ್ಷನ್ ಕೆಪಾಸಿಟಿ ಆಗೋದನ್ನು ಕಮ್ಮಿ ಮಾಡಿ ಕೊಲೆಸ್ಟ್ರಾಲ್ ಅಥವಾ ಅಲ್ಲಿರ್ತಕ್ಕಂಥ ಫ್ಯಾಟು ಅಥವಾ ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಆದರೆ ಅದು ಎಕ್ಸ್ಪ್ಯಾನ್ಷನ್ ಆಗೋದಿಲ್ಲ. ಎಕ್ಸ್ಪ್ಯಾನ್ಷನ್ ಆಗದೇ ಇರುವಾಗ ನಮಗೆ ಪ್ರಾಪರ್ ಬ್ಲಡ್ ಸಪ್ಲೈ ಆಗೋದಿಲ್ಲ. ಅಥವಾ ಸ್ಮೋಕಿಂಗ್ ಮಾಡೋರಲ್ಲಿ ಕ್ಲಾಟ್ಸ್ ಎಲ್ಲ ಫಾರ್ಮ್ ಆಗುತ್ತೆ, ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, ಅದಾಗ್ಬೋದು. ಅದೆಲ್ಲ ಆದಾಗ ಬ್ಲಾಕ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಮಗೆ ಐಡೆಂಟಿಫೈ ಮಾಡೋಕ್ಕಾಗದೇ ಇರೋದ್ರಿಂದ ವೀನಸ್ ಡಾಪ್ಲರ್ಗಾದರೂ ಹೋಗ್ತೇವೆ ಅಥವಾ ಆರ್ಟೀರಿಯಲ್ ಡಾಪ್ಲರ್ಗಾದರೂ. ಈ ಎರಡರಿಂದಲೂ ನಮಗೆ ಯಾವುದ್ರಲ್ಲಿ ತೊಂದರೆ ಇದೆ, ಏನಕ್ಕೆ ಆಗ್ತಾ ಇದೆ ಅಂತಲೂ ಕಾಣುತ್ತೆ ನಮಗೆ. ಸೊ ಆ ಡಾಪ್ಲರ್ ಮಾಡೋದ್ರಿಂದ ನಮಗೆ ಮಚ್ ಮೋರ್ ಈಸಿಯರ್. ಇದನ್ನು ಬಿಫೋರ್ ಆ್ಯಂಡ್ ಆಫ್ಟರ್ ಮಾಡಿಸ್ತಾ ಇದ್ವಿ ನಮ್ಮ ಕ್ಲಿನಿಕಲ್ಲಿ, ನಮಗೆ ರಿಸಲ್ಟ್ಸ್ ಕಾಣ್ತಾ ಇದೆ, ಏನು ಚೇಂಜಸ್ ಆಗ್ತಾ ಇದೆ. ಇದನ್ನು ಮಾಡುವಾಗ ನಮ್ಮ ಮೆಡಿಸಿನ್ ಕೊಟ್ಟಾಗ ಎಷ್ಟು ಪ್ರಮಾಣದಲ್ಲಿ ಇದು ವ್ಯತ್ಯಾಸ ಬರ್ತಾ ಇದೆ, ಎಷ್ಟು ತಿಂಗಳು ನಮಗೆ ಬೇಕಾಗುತ್ತೆ ಅಂತ ನೋಡುವಾಗ ನಮಗೆ ಸಾಧಾರಣ ಇದು ಚಿಕಿತ್ಸೆ ಮಾಡುವಾಗ ಸಾಧಾರಣ ಅಂತಂದ್ರೂ ಒಂದು 6 to 9 months ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ. ಯಾಕೆಂದರೆ ನಾವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ ನಂತರನೂ ಲ್ಯಾಬ್ ಟೆಸ್ಟಲ್ಲಿ ಇದನ್ನು ಎಷ್ಟು ಗುಣ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಆ ಡಾಕ್ಯುಮೆಂಟೇಷನ್ ಪ್ರಕಾರ ನಾವು ಇದನ್ನು ಅಪ್ರಾಕ್ಸಿಮೇಟ್ಲಿ 1 yearವರೆಗೂ ಬೇಕಾಗ್ಬೋದು, ನಿಮ್ಮ ಸಿವಿಯಾರಿಟಿ ಡಿಪೆಂಡ. ಮತ್ತು ಅದರಲ್ಲಿ ನೀವು ಪಥ್ಯಗಳನ್ನು ಮಾಡ್ತಾ ಇದ್ದರೆ ಈಸಿಯಾಗಿ ಗುಣ ಆಗುತ್ತೆ. ಆ ಪಥ್ಯನೇ ಜಾಸ್ತಿ ಮಾಡ್ತಾ ಇದ್ದರೆ ಅದು ಇನ್ನೂ ಎಕ್ಸ್ಟೆಂಡ್ ಆಗುವಂಥದ್ದು. ಚಿಕಿತ್ಸೆಗೆ ನಾವು ಮತ್ತೆ ಬರೋಣ ಅದರ ಟ್ರೀಟ್ಮೆಂಟಲ್ಲಿ. ನಾವು ವೆರಿಕೋಸ್ ವೇನಿಗೆ ಹೇಗೆ ಚಿಕಿತ್ಸೆ ಮಾಡ್ತೇವೆ ಅಂತ ನೋಡುವಾಗ ನಮಗಿಲ್ಲಿ ಈಗ ನಮಗೆ ಈ ಫಸ್ಟ್ 3 ಸ್ಟೆಪ್ಸನ್ನು ತೊಗೊಳ್ಳುವ. ಯಾವುದು ನಮ್ಮದು ರೆಟಿಕ್ಯುಲರ್ ವೈನ್, ಸ್ಪೈಡರ್ ವೈನ್ಸ್, ರೆಟಿಕ್ಯುಲರ್ ವೈನ್ಸ್ ಆ್ಯಂಡ್ ವೆರಿಕೋಸ್ ವೈನ್. ಈ 3 ಸ್ಟೇಜಲ್ಲಿ ನಮಗೆ 3 ಹಂತದಲ್ಲಿ ನಮಗೆ ಚಿಕಿತ್ಸೆ ಹೇಗೆ ಮಾಡ್ಬೋದು ಅಂದರೆ ನಮಗೆ ಇದರಲ್ಲಿ ಮೇಯ್ನ್ ಕಾರಣ ಏನಿದೆ, ನಮಗಿಲ್ಲಿ ಕಾಫ್ ಮಸಲ್ ಮತ್ತು ಹೊಟ್ಟೆಗೆ ನಾವು ಮೈನ್ ಕಾನ್ಸಂಟ್ರೇಟ್ ಕೊಡಬೇಕು. ಸೊ ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಎಕ್ಸಸೈಸನ್ನು ಹೇಳ್ತೇವೆ ಮತ್ತು ಪ್ರಾಪರ್ ರೆಸ್ಪಿರೇಷನನ್ನು ಹೇಳ್ಕೊಡ್ತೇವೆ, ಹೇಗೆ ಉಸಿರಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಆ ಕ್ರಮಗಳು ನೀವು ಹೇಗೆ ಮಾಡ್ತೀರಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇದುವರೆಗೂ ಈ ವೆರಿಕೋಸ್ ವೈನು ಯಾಕೆ ಬರುತ್ತೆ, ಈಗ ಸರ್ಕ್ಯುಲೇಷನ್ ಅಂದರೆ ಏನು, ಯಾವ ಕಾರಣದಿಂದಗಳಿದೆಲ್ಲ ಬರುತ್ತೆ, ಏನೇನು ನಮಗೆ ಪ್ರಾಬ್ಲಮ್ ಮಾಡುತ್ತೆ ನಮ್ಮ ಆಕ್ಯುಪೇಷನಲ್ಲಿ, ಈ ಥರದ ಹಲವಾರು ನೋಡಿದ್ವಿ. ಇನ್ನು ಮುಂದೆ ಬರುವಂತಹ ಕಾರ್ಯಕ್ರಮದಲ್ಲಿ ನಾವು ಈ ಸ್ಟೇಜ್ಗಳಲ್ಲಿ ಚಿಕಿತ್ಸೆ ಏನು, ಇದು ಬರದಂಗಿರಲಿಕ್ಕೆ ಪರಿಹಾರ ಏನು, ಬಂದರೆ ಎಷ್ಟುವರೆಗೂ ಟ್ರೀಟ್ಮೆಂಟ್ ಬೇಕಾಗುತ್ತೆ, ನಮ್ಮಲ್ಲಿ ಜೀವನ ಶೈಲಿಯಲ್ಲಿ ಏನು ವ್ಯತ್ಯಾಸಗಳು ಮಾಡ್ಕೋಬೇಕಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು.